ರಜಾಕ್ ಕಿಲಿಂಜ ಪಿ ರಾಧಾಕೃಷ್ಣ ಪೈ ವಿಟ್ಲ ಮತ್ತು ಮುಬಿನ್ ವಿಟ್ಲ ಅವರು ಜಂಟಿಯಾಗಿ ಒದಗಿಸಿದ 10 ಕೆಜಿ ಗೋಧಿ ಹುಡಿಯ 390 ಕಿಟ್ ಅನ್ನು ಶಾಸಕ ಸಂಜೀವ ಮಠಂದೂರು ಅವರು ವಿತರಿಸಿದರು. ವಿಟ್ಲ ಸರ್ಕಾರಿ ಶಾಲೆಯಲ್ಲಿ ಕಿಟ್ ವಿತರಿಸಿ ಮಾತನಾಡಿದ ಪುತ್ತೂರು ಶಾಸಕ ಸಂಜೀವ ಮಠಂದೂರು ಅವರು ಪ್ರತಿಯೊಬ್ಬ ವ್ಯಕ್ತಿಗೆ ಆಹಾರದ ಕೊರತೆಯಾಗದಂತೆ ಸರ್ಕಾರ ಕ್ರಮ ಕೈಗೊಂಡಿದೆ. ಪಡಿತರ ಮೂಲಕ ಎಲ್ಲರಿಗೂ ಆಹಾರ ವಿತರಣೆಯನ್ನ ನೀಡಲಾಗುತ್ತಿದೆ. ಸರ್ಕಾರದ ಸೂಚನೆಯ ಮೇರೆಗೆ ವಾರ್ ರೂಮ್ ಅನ್ನು ಸ್ಥಾಪಿಸಲಾಗಿದೆ. ಈಗಾಗಲೇ 12,000ಕ್ಕೂ ಮಿಕ್ಕಿ ಕಿಟ್ ವಾರ್ ರೂಮ್ ಮೂಲಕ ವಿತರಿಸಲಾಗಿದೆ. ತುರ್ತು ಸಂದರ್ಭ ರೈತರಿಗೆ, ಆಸ್ಪತ್ರೆಗೆ ಹೋಗುವವರಿಗೆ ವ್ಯವಸ್ಥೆಯನ್ನ ಮಾಡಲಾಗಿದೆ. ದಾನಿಗಳು ಮುಂದೆ ಬಂದು ಕಿಟ್ ವಿತರಣೆ ಮಾಡುತ್ತಿರುವುದು ಶ್ಲಾಘನೀಯ ಎಂದು ಹೇಳಿದರು. ಯಾವುದೇ ಆಹಾರದ ಸಮಸ್ಯೆ ಆಗಬಾರದು ಅಂತೇಳಿ ದಾನಿಗಳ ಮುಖಾಂತರ ಒಂದಷ್ಟು ಆ ಒಂದು ಕಿಟ್ಟನ್ನು ಪಡೆಯುವ ಮುಖಾಂತರ ಆ ಕಿಟ್ಟನ್ನು ವಿತರಣೆ ಮಾಡುವ ಮುಖಾಂತರ ಈ ಭಾಗದ ಜನರಿಗೆ ಇವತ್ತು ಆಹಾರದ ಪೂರೈಕೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಇವತ್ತು ಏಕವ್ಯಕ್ತಿಯಾಗಿ ನಮ್ಮ ರಾಧಾಕೃಷ್ಣ ಪೈಯವರು ಸುಮಾರು 1 ಲಕ್ಷ ರೂಪಾಯಿಯ ಪೌಷ್ಟಿಕ ಆಹಾರ ಅಂತ ಹೇಳ್ಬೋದು, ಗೋಧಿ ಪೌಷ್ಟಿಕ ಆಹಾರ, ಗೋಧಿ ಪೌಡರನ್ನು ಕೊಡುವ ಮುಖಾಂತರ ಇವತ್ತು ತಮ್ಮ ಹೃದಯ ಶ್ರೀಮಂತಿಕೆ ಉದಾರತೆಯನ್ನು ಮೆರೆದಿದ್ದಾರೆ. ಅದೇ ರೀತಿ ಭಗವಂತನ ಕಾರ್ಯ ಮಾಡಲಿಕ್ಕೂ ಅವರಿಗೆ ಇನ್ನಷ್ಟು ಶಕ್ತಿ ಕೊಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಇವತ್ತು ದೇಶದಲ್ಲಿ ಏನು ಆ ಕೊರೋನಾದಿಂದ ಆರ್ಥಿಕ ಆಪತ್ತು ಮತ್ತು ಒಂದಷ್ಟು ಸಂಕಷ್ಟಗಳು ಬಂದಿವೆ. ಇಂಥ ಸಂದರ್ಭದಲ್ಲಿ ಜನರ ಬದುಕು ಗರ್ಭರಾದಂಥ ಸಂದರ್ಭದಲ್ಲಿ ಈ ಸಂದರ್ಭ ರಾಧಾಕೃಷ್ಣ ಪೈ, ನಿತಿನ್ ಕುಮಾರ್, ಅರುಣ್, ಮೋಹನ್ ದಾಸ್ ಉಕ್ಕಡ ಮೊದಲಾದವರು ಹಾಜರಿದ್ದರು.